ಕೇಂದ್ರದ ಜನಪರ ಯೋಜನೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಮೂಲಕ ಅವರ ಬದುಕಿನಲ್ಲಿ ಗುಣಾತ್ಮಕ ಬದಲಾವಣೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆರಂಭಿಸಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಕೋಲಾರ ಜಿಲ್ಲೆಯ ಹೊನ್ನೇನಹಳ್ಳಿಯಲ್ಲಿ ಆರಂಭವಾಯಿತು. ಅಭಿಯಾನದಲ್ಲಿ ಕೇಂದ್ರ ಸರ್ಕಾರ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು. ಫಲಾನುಭವಿ ಸತೀಶ್ ಕುಮಾರ್ ಮೊಬೈಲ್ ರಿಪೇರಿ ತರಬೇತಿ ಪಡೆದ ಬಳಿಕ ಮುದ್ರಾ ಯೋಜನೆಯಲ್ಲಿ ಸಾಲ ಪಡೆದು ಮೊಬೈಲ್ ರಿಪೇರಿ ಅಂಗಡಿ ಆರಂಭಿಸಿದ್ದು ಇದರಿಂದ ಸಾಕಷ್ಟು ನೆರವಾಗಿದೆ ಎಂದರು. ಅದರಿಂದ ನನಗೆ ಇವಾಗ ನಾನು ಒಂದು ಕ್ಲಿಯರ್ ಮಾಡಿಕೊಂಡು ನಂತರ ಅದರಿಂದನೇ 3 ಲಕ್ಷ ರೂಪಾಯಿ ಮತ್ತೆ ಪಡೆದಿದ್ದೀನಿ. ನನ್ನ ಬಿಸ್ನೆಸ್ನ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀನಿ. ಈಗ ನಾನು ಸ್ವಾವಲಂಬಿಯಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಜೀವನ ನಾನು ಅಭಿವೃದ್ಧಿ ಪಡಿಸ್ಕೊಂಡು ನನ್ನ ಕೈಲಾದಷ್ಟು ನಾನು ಕೆಲವರಿಗೆ ಟ್ರೈನಿಂಗ್ ಕೊಟ್ಟು ನಾನು ಅಭಿವೃದ್ಧಿ ಆಗ್ತಾ ಇದ್ದೀನಿ. ಕೋಲಾರ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸುಧೀರ್ ಕೇಂದ್ರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದು ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಯೋಜನೆ ಕುರಿತು ಮಾಹಿತಿ ನೀಡಿ ಅಭಿಯಾನದಲ್ಲಿ ನೋಂದಣಿ ಮಾಡಲಾಗುತ್ತದೆ ಎಂದರು. ಅಷ್ಟೇ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ. ನಾನು 4 ಜನದ ಮಧ್ಯೆ ಇದ್ದರೆ 4 ಜನದ ಮಧ್ಯೆ ನಾವು ತೊಡಕೊಂಡ್ರೆ ಖಂಡಿತವಾಗ್ಲೂ ಸಹಿತ ಅವ್ರ ಸಮಸ್ಯೆ ಅರ್ಥ ಆಗ್ತದೆ. ನಾವು ಇನ್ ಕೇಸ್ ಏನಾದ್ರು ಪಾಲಿಸಿ ಮೇಕರ್ಸ್ಗೋ ಏನು ನಮ್ಮ ಸಮಸ್ಯೆ ನಮ್ಮ ಒಂದು ನೀವು ಫೀಡ್ಬ್ಯಾಕ್ ಕೊಟ್ಟರೆ ಮತ್ತು ಇನ್ನೂ ಪಾಲಿಸಿಗಳನ್ನು ಮತ್ತು ಸ್ಕೀಮ್ಗಳನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅನುಕೂಲ. ಅದನ್ನು ಹೆಂಗೆ ನಾವು ರಿಸ್ಟೋರೇಷನ್ ಮಾಡಬೇಕು. ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಅನಿಲ್ ಕುಮಾರ್ ಮಣ್ಣಿನ ಫಲವತ್ತತೆ ಕಾಪಾಡುವುದಕ್ಕಾಗಿ ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಜಾರಿಗೆ ತರಲಾಗಿದೆ. ಇದರಿಂದ ಭೂಮಿಯ ಫಲವತ್ತತೆ ಸಂರಕ್ಷಿಸುವುದರೊಂದಿಗೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳಿಗೆ ಆದ್ಯತೆ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸುವಂಥದ್ದಾಗಿರ್ಬೋದು ಅಥವಾ ಈ ಥರದ್ದು ಅಂದರೆ ಅಷ್ಟೊಂದು ಸ್ಕೀಮ್ಸ್ನ ನಾವು ಪ್ರಮೋಟ್ ಮಾಡಿ ಒಂದಷ್ಟು ರೈತರಿಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ನಾವು ಈಗ ನೈಸರ್ಗಿಕ ಕೃಷಿ ಬಗ್ಗೆ ಸುಮಾರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ರೇಣುಕಾದೇವಿ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಬಿಪಿಎಲ್ ಕಾರ್ಡುದಾರರು 5 ಲಕ್ಷ ರೂಪಾಯಿವರೆಗೆ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದಾಗಿದೆ ಎಂದು ಹೇಳಿದರು. ಆಸ್ಪತ್ರೆಯಲ್ಲಿ ಖರ್ಚಾಗಿರುತ್ತೋ ಅದರಲ್ಲಿ 30% ಎಪಿಎಲ್ ಇರುತ್ತೆ, 70% ಬಿಪಿಎಲ್ ಇರುತ್ತೆ. ಅಂದ್ರೆ ನೀವು ಖರ್ಚು ಎಷ್ಟೇ ಮಾಡಿರಬಹುದು. ಅಂದ್ರೆ 5 ಲಕ್ಷ ಒಂದು ಕುಟುಂಬಕ್ಕೆ 1 ವರ್ಷದಲ್ಲಿ ಒಬ್ಬರಿಗೆ. ಅದರಲ್ಲಿ ಅರ್ಥ ಯಾಕೆ ನಾವು ಇದನ್ನ ಅಳವಡಿಸ್ಕೋಬಾರ್ದು. ರೈತ ಉತ್ಪಾದಕ ಸಂಸ್ಥೆ ನಿರ್ದೇಶಕ ವಿ ವಾಸು ರೈತರು ತಾವು ಉತ್ಪಾದಿಸುವ ಉತ್ಪನ್ನಗಳನ್ನು ರೈತ ಉತ್ಪಾದಕರ ಸಂಸ್ಥೆ ಮೂಲಕ ನೇರವಾಗಿ ಮಾರಾಟ ಮಾಡುವ ಮೂಲಕ ಉದ್ಯಮಿಗಳಾಗಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಉದ್ಯಮಿ ಆಗಲಿಕ್ಕೆ ಇದು ಒಂದು ಅವಕಾಶ ಸಿಗುತ್ತೆ. ಇದರಲ್ಲಿ ಅತಿ ಮುಖ್ಯವಾಗಿ ನಮ್ಮ ಒಂದು FPO ಕಡೆಯಿಂದ ಏನು ಟ್ರೇಡಿಂಗ್ ರೈತರು ನೇರ ನಾವು ಒಂದು ಏನು ಬೆಳೆದಿದ್ದೀವಿ ಏನು ವೆಜಿಟೇಬಲ್ಸ್ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಇದನ್ನು ನೇರವಾಗಿ ಮಾರಾಟ ಮಾಡಲಿಕ್ಕೆ ಒಂದು ರೈತ ಟ್ರೇಡಿಂಗ್ ಅಂತ ಮಾಡ್ಕೊಂಡಿದ್ದೀವಿ.